ಪುತ್ತೂರು ತಾಲೂಕಿನಲ್ಲಿ ಕೊರೋನಾ ಲಸಿಕೆಯ ಕೊರತೆ ಇದೆ. ಹಾಗಾಗಿ ಸರ್ಕಾರಕ್ಕೆ ಶೀಘ್ರ ಲಸಿಕೆ ಪೂರೈಕೆಗೆ ಮನವಿ ಮಾಡಲಾಗಿದೆ ಎಂದು ಪುತ್ತೂರು ಶಾಸಕ ಸಂಜೀವ ಮಠಂದೂರು ಹೇಳಿದರು. ಮಾಧ್ಯಮದೊಂದಿಗೆ ಮಾತನಾಡಿದ ಅವರು, 1 ವಾರದೊಳಗೆ ಈ ಸಮಸ್ಯೆಗೆ ಪರಿಹಾರ ಕಲ್ಪಿಸುವ ಭರವಸೆ ದೊರೆತಿದೆ. ಕೋವಿಡ್ ರೋಗಿಗಳ ಸಂಖ್ಯೆ ಹೆಚ್ಚಳವಾಗುವುದನ್ನು ನಿಭಾಯಿಸುವ ವ್ಯವಸ್ಥೆ ಮಾಡಲಾಗಿದೆ. ಪುತ್ತೂರಿನಲ್ಲಿ ಒಟ್ಟು 72 ಕೊರೋನಾ ಪಾಸಿಟಿವ್ ಪ್ರಕರಣಗಳಿವೆ. 11 ಜನ ಪುತ್ತೂರು ಸರ್ಕಾರಿ ಆಸ್ಪತ್ರೆಯಲ್ಲಿ ಹಾಗೂ ಖಾಸಗಿ ಆಸ್ಪತ್ರೆಯಲ್ಲಿ ದಾಖಲಾಗಿದ್ದಾರೆ. ಮುಂದೆ ರೋಗಿಗಳ ಸಂಖ್ಯೆ ಹೆಚ್ಚಾಗುವ ಸಾಧ್ಯತೆ ಇದೆ. ಈ ಕಾರಣಕ್ಕಾಗಿ ಈಗಾಗಲೇ ವ್ಯವಸ್ಥೆಯನ್ನು ಕೈಗೊಳ್ಳಲಾಗಿದೆ. ಖಾಸಗಿ ಹಾಗೂ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಒಟ್ಟು 236 ಹಾಸಿಗೆಗಳ ವ್ಯವಸ್ಥೆಯನ್ನು ಮಾಡಲಾಗಿದೆ. ಖಾಸಗಿ ಹಾಗೂ ಸರ್ಕಾರಿಯಲ್ಲಿ ಸುಮಾರು 50 ಆಕ್ಸಿಜನ್ ಬೆಡ್ ಹಾಗೂ 10 ವೆಂಟಿಲೇಟರ್ ವ್ಯವಸ್ಥೆ ಇದೆ ಎಂದು ಶಾಸಕ ಸಂಜೀವ ಮಠಂದೂರು ಮಾಹಿತಿಯನ್ನು ನೀಡಿದರು. ಒಟ್ಟು ಇವತ್ತು ಪುತ್ತೂರಿನಲ್ಲಿ ಕೋವಿಡ್ ಪೇಷಂಟ್ಗಳು ಮೊನ್ನೆಯಿಂದ ಸುಮಾರು 72 ಜನ ಈಗಾಗಲೇ ಆ ಸಕ್ರಿಯ ಪೇಷಂಟ್ಗಳು ಇದ್ದಾರೆ. ಅದರಲ್ಲಿ ಈಗಾಗಲೇ ಸರ್ಕಾರಿ ಆಸ್ಪತ್ರೆಯಲ್ಲಿ ಸುಮಾರು 11 ಜನ ಪುತ್ತೂರು ಸರ್ಕಾರಿ ಆಸ್ಪತ್ರೆಯಲ್ಲಿದ್ದಾರೆ. ಬಾಕಿ ಉಳಿದಂಥ ಜನ ಒಂದಷ್ಟು ಜನ ಮನೆಯಲ್ಲಿದ್ದಾರೆ. ಇನ್ನು ಮಂಗಳೂರಿನ ಖಾಸಗಿ ಆಸ್ಪತ್ರೆಯಲ್ಲಿದ್ದಾರೆ. ಇನ್ನು ಮುಂದೆ ಯಾವುದಾದ್ರೂ ಸಿವಿಯರ್ ಆಗಿ ಈ ಒಂದು ಕೋವಿಡ್ ಹರಡಿದಾಗ ಇಲ್ಲಿ ಒಂದಷ್ಟು ಬೆಡ್ಗಳ ಅವಶ್ಯಕತೆ ಇದೆ ಅಂತೇಳಿ ನಾವು ಸರ್ಕಾರಿ ಆಸ್ಪತ್ರೆಗಳು ಮತ್ತು ಖಾಸಗಿ ಆಸ್ಪತ್ರೆಗಳನ್ನು ಕೇಳಿಕೊಂಡಾಗ ಒಟ್ಟು ನಮಗೆ ಈಗಾಗಲೇ ಸುಮಾರು 236 ಬೆಡ್ಡುಗಳನ್ನು ಒದಗಿಸಲಿಕ್ಕೆ ಇವತ್ತು ನಮ್ಮ ಸರ್ಕಾರಿ ಆಸ್ಪತ್ರೆ ಮತ್ತು ಖಾಸಗಿ ಆಸ್ಪತ್ರೆಯವರು ಮುಂದೆ ಬಂದಿದ್ದಾರೆ. ಈಗಿನ ಹಂತದಲ್ಲಿ ಪುತ್ತೂರಿಗೆ ಬೇಕಾದಷ್ಟು ಯಾವುದು ವೆಂಟಿಲೇಟರ್ಗಳು ಮತ್ತು ಆಕ್ಸಿಜನ್ ಬೆಡ್ಗಳು ಲಭ್ಯ ಇದೆ. ಈ ಎರಡನೇ ಬಗ್ಗೆ ಈಗ ಜನ ಹೆಚ್ಚು ಏನು ಆಸಕ್ತಿ ವಹಿಸಿ ವ್ಯಾಕ್ಸಿನೇಷನ್ ಹಾಕಲಿಕ್ಕೆ ಬರುವ ಕಾರಣ ಒಂದಷ್ಟು ಕೊರತೆ ಆಗಿದೆ. ಇದು ಸರ್ಕಾರದ ಮಟ್ಟದಲ್ಲಿ ಇದನ್ನು ಮಾತುಕತೆ ಮಾಡಿ ನಮ್ಮ ಬೇಡಿಕೆ ಎಷ್ಟಿದ್ದ ಅದನ್ನು ಬೇಡಿಕೆ ಪೂರೈಕೆ ಮಾಡಲಿಕ್ಕೆ ನಾವು ಈಗಾಗಲೇ ಸರ್ಕಾರದ ಹಂತದಲ್ಲಿ ಮಾತುಕತೆಯನ್ನು ಮಾಡಿದ್ದೇವೆ. ಇನ್ನೊಂದು ವಾರದಲ್ಲಿ ಆ ವ್ಯಾಕ್ಸಿನೇಷನ್ ಕೂಡ ಬೇಕಾದಷ್ಟು ಇಲ್ಲಿ ಲಭ್ಯತೆ ಆಗ್ಬೋದು ಅಂತೇಳುವಂಥ ಭರವಸೆಯನ್ನು ಕೊಡ್ತಾ ಇದ್ದೇವೆ.